ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 5ನೇ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾನು ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಇವತ್ತು ಏಪ್ರಿಲ್ ತಾರೀಕು 28. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ. ಇಂದು ಆಲಿಸಲಿರುವ ಈ ವಾಕ್ಯಗಳನ್ನು ಅರ್ಥೈಸಲು ಗ್ರಹಿಸಲು ಬೇಕಾದ ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ, ನಮ್ಮ ಜೀವನದಲ್ಲಿ ಸಾಕ್ಷಿಗಳಾಗಿ ಬಾಳಲು ನಮಗೆ ಕೃಪೆ ನೀಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 9, ವಾಕ್ಯಗಳು 26ರಿಂದ 31. ಆಕ್ಟ್ಸ್ ಚಾಪ್ಟರ್ 9, 26 to 31. ಸೌಲನು ಜೆರುಸಲೇಮಿಗೆ ಬಂದು ಭಕ್ತ ವಿಶ್ವಾಸಿಗಳನ್ನು ಸೇರಲು ಪ್ರಯತ್ನಿಸಿದನು. ಆದರೆ ಅವನು ಸಹ ಒಬ್ಬ ಭಕ್ತನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆಗ ಬಾರ್ನಬನು ಅವನನ್ನು ಪ್ರೇಷಿತರ ಬಳಿಗೆ ಕರೆದುಕೊಂಡು ಹೋದನು. ಸೌಲನು ಪ್ರಭುವನ್ನು ಮಾರ್ಗದಲ್ಲಿ ದರ್ಶಿಸಿದ್ದನ್ನು, ಅವರು ಅವನೊಂದಿಗೆ ಮಾತನಾಡಿದ್ದನ್ನು ತಿಳಿಸಿದನು. ಅಲ್ಲದೆ ದಮಾಸ್ಕಸಿನಲ್ಲಿ ಧೈರ್ಯದಿಂದ ಯೇಸುವಿನ ಹೆಸರಿನಲ್ಲಿ ಬೋಧಿಸಿದ್ದನ್ನು ಅವರಿಗೆ ವಿವರಿಸಿದನು. ಅಂದಿನಿಂದ ಸೌಲನು ಜೆರುಸಲೇಮಿನಲ್ಲಿ ಅವರೊಡನೆ ಕಲೆತು ಪ್ರಭುವಿನ ಹೆಸರಿನಲ್ಲಿ ನಿರ್ಭಯವಾಗಿ ಬೋಧಿಸುತ್ತಿದ್ದನು. ಅವರಾದರೋ ಅವನನ್ನು ಕೊಲ್ಲಲು ಹವಣಿಸಿದರು. ಇದನ್ನು ಅರಿತುಕೊಂಡ ಭಕ್ತಾದಿಗಳು ಅವನನ್ನು ಸೆಸರೇಯಕ್ಕೆ ಕರೆತಂದು ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿಬಿಟ್ಟರು. ಇಂತಿರಲು ಜುದೇಯ, ಗಲಿಲೇಯ ಮತ್ತು ಸಮಾರಿಯದ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು. ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮ ನೆರವಿನಿಂದ ಪ್ರವರ್ಧಿಸುತ್ತಾ ಇತ್ತು. ಕೀರ್ತನೆ 22 ಶ್ಲೋಕ. ಪ್ರಭು ನೀನೇ ಸ್ಫೂರ್ತಿ ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ಪ್ರಭು ನೀನೇ ಸ್ಫೂರ್ತಿ ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಹೊತ್ತ ಹರಕೆ. ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ, ತುಂಬುವುದು ದಲಿತ ಹೃದರ. ಇರಲಿ ಚೈತನ್ಯ ಭರಿತ ನಿಮ್ಮ ಅಂತರಂಗವು ನಿರಂತರ. ಪ್ರಭು ನೀನೇ ಸ್ಫೂರ್ತಿ ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುಗೆ. ಸಾಷ್ಟಾಂಗವೆರಗುವು ಧರೆಯ ಸರ್ವ ಜನಾಂಗಗಳು ಆತನಿಗೆ. ತಲೆಬಾಗುವರಾತನಿಗೆ ಧರೆಯ ಗರ್ವಿಗಳೆಲ್ಲರೂ, ಅಡ್ಡ ಬೀಳುವರವನಿಗೆ ಮೃತ್ಯುಮಾನವರೆಲ್ಲರೂ. ಪ್ರಭು ನೀನೇ ಸ್ಫೂರ್ತಿ ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ವಂದಿಪುದು ಪ್ರಭುವನ್ನು ಮುಂದಿನ ಪೀಳಿಗೆ. ಸಾರುವುದಾತನ ವದಂತಿಯನ್ನು ಜನರಿಗೆ. ಸಾರುವರು ಮುಂದಿನ ಜನತೆ ಗುದ್ದಾರವನು. ಅರುಹುವರು ಆತನೆಸಗಿದ ಮಹತ್ ಕಾರ್ಯವನು. ಪ್ರಭು ನೀನೇ ಸ್ಫೂರ್ತಿ ತುಂಬು ಸಭೆಯಲ್ಲಿ ನಾ ಮಾಳ್ಪ ಸ್ತುತಿಗೆ. ಯೋವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 3, ವಾಕ್ಯಗಳು 18ರಿಂದ 24. ಜಾನ್ ಚಾಪ್ಟರ್ 3 verses 18 to 24. ಫಸ್ಟ್ ಲೆಟರ್ ಆಫ್ ಜಾನ್. ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಹೀಗೆ ನಾವು ಸತ್ಯಕ್ಕೆ ಸೇರಿದವರು ಎಂಬುದು ಮನದಟ್ಟಾಗುವುದಲ್ಲದೆ ದೇವರ ಮುಂದೆ ನಮ್ಮ ಮನಸ್ಸು ನೆಮ್ಮದಿಯಿಂದಿರುತ್ತದೆ. ಯಾವ ವಿಷಯದಲ್ಲಾದರೂ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸಿದ್ದೇ ಆದರೆ ಎಲ್ಲವನ್ನೂ ಬಲ್ಲ ದೇವರು ನಮ್ಮ ಮನಸ್ಸಾಕ್ಷಿಗಿಂತಲೂ ದೊಡ್ಡವರೆಂಬುದು ನಮಗೆ ತಿಳಿದೇ ಇರುತ್ತದೆ. ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಿದ್ದರೆ ನಾವು ದೇವರ ಮುಂದೆ ಧೈರ್ಯದಿಂದಿರಲು ಸಾಧ್ಯವಾಗುತ್ತದೆ. ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾದವುಗಳನ್ನೇ ಮಾಡುವುದರಿಂದ
ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ. ನಾವು ದೇವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ, ದೇವರೂ ಅವನಲ್ಲಿ ನೆಲೆಸಿರುತ್ತಾರೆ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆಂದು ಅವರು ದಯಪಾಲಿಸುವ ಪವಿತ್ರಾತ್ಮರಿಂದಲೇ ತಿಳಿದುಕೊಳ್ಳುತ್ತೇವೆ. ಅಲೆಲುಯ್ಯ, ಅಲೆಲುಯ್ಯ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಅಲೆಲುಯ್ಯ. ಶುಭ ಸಂದೇಶ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶ, ಅಧ್ಯಾಯ 15 ವಾಕ್ಯಗಳು 1ರಿಂದ 8. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು: ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೋ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವೂ ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಸಮೃದ್ಧಿ ಯಾರಿಗೆ ಬೇಡ? ಸಮೃದ್ಧಿಗಾಗಿ ಮನುಷ್ಯ ಏನೆಲ್ಲ ಮಾಡ್ತಾ ಇದ್ದಾನೆ. ಇವತ್ತು ನೀವು ಈ ಲೋಕದಲ್ಲಿ ನೋಡಿದ್ದೀರಿ, ಈ ಸಮೃದ್ಧಿಗಾಗಿ ಮನುಷ್ಯ ಪರಿತಪಿಸುವುದು, ಹವಣಿಸುವುದು ಮತ್ತು ಅನೇಕರು ಅದರಲ್ಲಿ ಜರ್ಜರಿತರಾಗಿ ಹೋಗುವುದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ನಿಜವಾದ ಸಮೃದ್ಧಿ ಯೇಸುವಿನಲ್ಲಿದೆ. ನಿಜವಾದ ಸಮೃದ್ಧಿ ಯೇಸುವಿನಲ್ಲಿದೆ. ಆ ಸಮೃದ್ಧಿ ಪವಿತ್ರಾತ್ಮರ ಶಕ್ತಿಯಿಂದ, ದೇವರ ಕರುಣೆಯಿಂದ ನಮಗೆ ದೊರಕುತ್ತೆ ಎಂಬುದಾಗಿ ಇವತ್ತು ಈ ವಾಚನಗಳು ನಮಗೆ ತಿಳಿಯಪಡಿಸುತ್ತವೆ. ಮೊದಲ ವಾಚನದಲ್ಲಿ ಲೋಕದ ಸಮೃದ್ಧಿ ಹುಡುಕಿ ಹೋಗಿದ್ದ ಸೌಲ, ಕಠಿಣ ವ್ಯಕ್ತಿ, ಹಿಂಸಿಸುತ್ತಿದ್ದ, ಮತಾಂಧನಾಗಿದ್ದ, ಸುಳ್ಳಿನ ಆತ್ಮದಿಂದ ಸಿಲುಕಿ ಹಾಕಿಕೊಂಡಿದ್ದ, ಒಂಥರ ಭಯೋತ್ಪಾದಕನಾಗಿದ್ದ. ಇವತ್ತು ಯಾಕೆ ಸಮೃದ್ಧಿ ಇಲ್ಲ? ಸಾಲದ ಮೇಲೆ ಸಾಲಗಳು, ದೇಶಗಳ ಮೇಲೆ, ರಾಜ್ಯಗಳ ಮೇಲೆ ಇರ್ಬೋದು, ಕುಟುಂಬದಲ್ಲಿ. ಕಾರಣ ಇವು. ಮನುಷ್ಯನಲ್ಲಿ ಮನುಷ್ಯತ್ವ ಮರೆಯಾಗಿದೆ. ದೈವತ್ವದ ಕುರುಹು ದೂರವಾಗ್ತಾ ಇದೆ. ಅವನು ನಿಜವಾಗಿಯೂ ಮಂಕಾಗಿದ್ದಾನೆ, ಬುದ್ಧಿವಂತ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು, ಸೌಲನಾಗಿದ್ದವನು ಪೌಲನಾಗಿ ಸುವಾರ್ತೆ ಸಾರಿದಾಗ ಬಾರ್ನಬಸನ ಪರಿಚಯವಾಗಿ, ಬಾರ್ನಬಸನು ಅವನನ್ನು ಪ್ರೇಷಿತರ ಬಳಿಗೆ ಕರೆತಂದಾಗ ಅವನು ಪ್ರೇಷಿತನೆಂದು ಅಂಗೀಕರಿಸಲು ಅವರು ಹೆದರ್ತಾರೆ. ಕಾರಣ ಅವನ ಬಗ್ಗೆ ತಿಳಿದಿತ್ತು. ಆದರೆ ಬಾರ್ನಬಾಸ್ ಅಲ್ಲಿ ಮಧ್ಯಸ್ಥನಾಗಿ ಸೌಲನ ಬಗ್ಗೆ ಹೇಳ್ತಾನೆ ಮತ್ತು ಅವರು ಸೌಲನನ್ನು ಅಂಗೀಕರಿಸುತ್ತಾರೆ. ಅಲ್ಲಿ ಬೈಬಲ್ ಗ್ರಂಥ ನಮಗೆ ಹೇಳುತ್ತೆ,
ಪವಿತ್ರ ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮ ನೆರವಿನಿಂದ ಪ್ರವರ್ಧಿಸುತ್ತಾ ಇತ್ತು. ಶಾಂತಿ ಸಮಾಧಾನ ನೆಲೆಸಿತ್ತು. ನಾವು ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯ ಓದುವಾಗ ಈ ಆಶೀರ್ವಾದಗಳು ನಮಗೆ ದೊರಕುತ್ತವೆ. 2ನೇ ವಚನದಲ್ಲಿ ಯೋಹಾನನು ಹೇಳ್ತಾನೆ, ನಮ್ಮ ಪ್ರೀತಿ ಬಾಯಿ ಉಪಚಾರದ ಪ್ರೀತಿ ಆಗಬಾರ್ದು, ಬರಿಯ ಮಾತಿನ ಪ್ರೀತಿ ಆಗಬಾರ್ದು. ನಾವು ಕೃತ್ಯದಲ್ಲೂ ಸತ್ಯದಲ್ಲೂ ಪ್ರೀತಿಸಬೇಕು. ನೋಡಿ, ಪ್ರೀತಿ ತೋರ್ಪಡಿಸುವ ರೀತಿನೇ ನಮ್ಮ ಸೇವೆ. ಅದನ್ನೇ ನಾವು ಪವಿತ್ರ ಗುರುವಾರ, ಯೇಸು ಯಾಜಕತ್ವ ಮತ್ತು ಪರಮಪ್ರಸಾದ ಸೇವೆಯ ಕುರಿತು ನಾವು ಧ್ಯಾನಿಸಿದೆವು. ಪ್ರತಿಯೊಬ್ಬರೂ ನಮ್ಮ ಸ್ನಾನ ದೀಕ್ಷೆಯಲ್ಲಿ ಯಾಜಕ ಒಂದು ಆಶೀರ್ವಾದವನ್ನು ಪಡೆದವರು, ಯಾಜಕತ್ವವನ್ನು ಕ್ರಿಸ್ತನಿಂದ ಪಡೆದವರು. ಅದಕ್ಕಾಗಿ ನಾವು ಸತ್ಯದಲ್ಲೂ ಕೃತ್ಯದಲ್ಲೂ, ನಮ್ಮ ಸೇವೆಯಲ್ಲೂ ಕೃತ್ಯದಲ್ಲೂ, ನಮ್ಮ ಮಾಡುವ ಕಾರ್ಯದಲ್ಲೂ ಅದು ನಮ್ಮ ಪ್ರೀತಿ ವ್ಯಕ್ತವಾಗಬೇಕು. ಅಲ್ಲಿ ಭೇದ ಭಾವವಿಲ್ಲ, ಅಲ್ಲಿ ಪಕ್ಷಪಾತವಿಲ್ಲ, ಅಲ್ಲಿ ಅಸೂಯೆ ಮತ್ಸರಕ್ಕೆ ಮರ್ಮಕ್ಕೆ ಎಡೆಯಿಲ್ಲ. ನಾವು ಸತ್ಯಕ್ಕೆ ಸೇರಿದವರೆಂದು ಮನದಟ್ಟಾಗುವುದಲ್ಲದೆ ದೇವರ ಮುಂದೆ ನಮ್ಮ ಮನಸ್ಸು ನೆಮ್ಮದಿಯಿಂದಿರುತ್ತೆ. ನಾವು ಕೇಳಬೇಕಾದ ಪ್ರಶ್ನೆ ಇವತ್ತು, ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಇದೆಯಾ? ನೋಡಿ, ನಮ್ಮ ಮನಸ್ಸಾಕ್ಷಿ ನಮಗೆ ನಾವು ಹೇಗಿದ್ದೀವಿ ಎಂಬುದಾಗಿ ತಿಳಿಸುತ್ತೆ. ಕೆಲವು ಸರಿ ಮನಸ್ಸಾಕ್ಷಿ ಖಂಡಿಸುತ್ತೆ. ಖಂಡಿಸಿದ್ರೆ ನಾವು ಸರಿ ದಾರಿಯಲ್ಲಿ ಇಲ್ಲ ಅಂತಲೇ ಅರ್ಥ. ಖಂಡಿಸದೇ ಇದ್ದರೆ ನಾವು ಧೈರ್ಯದಿಂದ ಮುಂದೆ ಹೋಗಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ಮನಸ್ಸಾಕ್ಷಿ ಬಹಳ ಮುಖ್ಯವಾದುದು. ಈ ಸರಿ ದೂಗಿಸಬೇಕಾದ್ರೆ ಏನ್ ಮಾಡ್ಬೇಕು? ಆಜ್ಞೆಗಳ ಪ್ರಕಾರ ನಾವು ನಮ್ಮ ಮನಸ್ಸಾಕ್ಷಿ ಇರಬೇಕು. 10 ಆಜ್ಞೆಗಳ ಪ್ರಕಾರ ಜೀವಿಸಿದ್ರೆ ನಾವು ದೇವರನ್ನು ಪ್ರೀತಿಸ್ತೀವಿ ಎಂಬುದಾಗಿ ಅರ್ಥ, ಮತ್ತು ನಾವು ಇತರರನ್ನು ಪ್ರೀತಿಸಲು ಸಾಧ್ಯ. ಸೊ ದೇವರ ಆಜ್ಞೆಯನ್ನು ಪಾಲಿಸಿರುವವನು ದೇವರಲ್ಲಿ ನೆಲೆಸಿರುತ್ತಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ. ಅದೇ ಮಾತುಗಳನ್ನು ನಾವಿಲ್ಲಿ ನೋಡ್ತೀವಿ. ಆಜ್ಞೆಗಳನ್ನು ಪಾಲಿಸಿದಾಗ ದೇವರಲ್ಲಿ ನೆಲೆಗೊಂಡಿರುತ್ತೇವೆ, ಹಾಗೂ ದೇವರು ನಮ್ಮಲ್ಲಿ ನೆಲೆಗೊಂಡಿರುತ್ತಾರೆ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆಂದು ಅವರು ದಯಪಾಲಿಸುವ ಪವಿತ್ರಾತ್ಮರಿಂದಲೇ ನಮಗೆ ತಿಳಿಯುತ್ತೆ. ಯೇಸು ಸ್ವಾಮಿ 15ನೇ ಅಧ್ಯಾಯದಲ್ಲಿ ಒಂದು ಸಾಮರ್ಥ್ಯ ರೂಪದಲ್ಲಿ ಮಾತಾಡ್ತಾರೆ. ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ. ನೀವು ದ್ರಾಕ್ಷಾ ಬಳ್ಳಿಗಳಲ್ಲಿ ಬೆಂಗಳೂರು ಕಡೆ ಹೋಗುವಾಗ, ಅಲ್ಲಿ ದೊಡ್ಡಬಳ್ಳಾಪುರ, ಬೆಂಗಳೂರಿನಿಂದ ಹೋಗುವಾಗ ಅನೇಕ ತೋಟಗಳು ದ್ರಾಕ್ಷಾ ಬಳ್ಳಿಗಳನ್ನು ನಾನು ನೋಡಿದ್ದೀನಿ. ಈ ದ್ರಾಕ್ಷಾ ಬಳ್ಳಿ ತಾನಾಗಿ ಬರೋಲ್ಲ, ಅದಕ್ಕೆ ಬೇರೆ ಯಾವುದೊಂದು ಸಪೋರ್ಟ್ ಬೇಕು. ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ. ಅಲ್ಲಿ ಪಿತಾಸುತ ಪರಿಶುದ್ಧಾತ್ಮ, ನನ್ನ ಪಿತನೇ ತೋಟಗಾರ, ನನ್ನಲ್ಲಿ ಇದ್ದು ಫಲ ಕೊಡದ ಕವಲು. ಯೇಸು ಸಮೃದ್ಧಿಯಾಗಿ ಫಲ ಕೊಡುವ ದ್ರಾಕ್ಷಾ ಬಳ್ಳಿ, ಯೇಸು ಆಶೀರ್ವಾದವುಳ್ಳ ದ್ರಾಕ್ಷಾ ಬಳ್ಳಿ. ಅವರನ್ನು ಆ ದ್ರಾಕ್ಷಾ ಬಳ್ಳಿ ಒಳಗಡೆ ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ನನ್ನಲ್ಲಿ ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ನನ್ನಲ್ಲಿ ಇದ್ದು ಫಲ ಕೊಡದ ದೀಕ್ಷಾ ಸ್ನಾನ ಪಡೆದಿದ್ದೀರಿ, ಪವಿತ್ರ ಸಂಸ್ಕಾರಗಳನ್ನು ಪಡೆದಿದ್ದೀರಿ, ಈಗ ಬಲಿಪೂಜೆಗೂ ಹೋಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಸಂಸ್ಕಾರಗಳನ್ನು ಜೀವಿಸ್ತಾ ಇಲ್ಲ. ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನೀವು ನೋಡಿ, ಒಂದು ಕತ್ತರಿಸಿ ಹಾಕುವುದು ಯಾಕೆ? ಅದನ್ನು ಸುಟ್ಟು ಬೆಂಕಿಯಲ್ಲಿ ಹಾಕಲಾಗುವುದು. ಅದು ತೀರ್ಪು, ಅಂತಿಮ ತೀರ್ಪು. ಎರಡನೇದು ಸವರ್ತಾರೆ ಅಂದ್ರೆ ಏನು? ನಾವು ಕುಟುಂಬ ಜೀವನದಲ್ಲಿರುವಾಗ, ನನ್ನ ಗುರು ಆಗಿರುವಾಗ, ಅಥವಾ ಯುವಕ ಯುವತಿಯಾಗಿ ಜೀವಿಸುವಾಗ ಎಲ್ಲರಿಗೂ ಕಷ್ಟ ಇದೆ. ವಿಶ್ವಾಸದಲ್ಲಿರುವಾಗಲೂ ಕೂಡ ಕಷ್ಟಗಳು ಬರ್ತವೆ, ಸಫರಿಂಗ್ ಇದೆ, ಯಾತನೆಗಳು ಬರ್ತವೆ. ಅದು ದೇವರು ನಮ್ಮನ್ನು ಸವರ್ತಾರೆ. ಸವರದಿದ್ರೆ ನಾವು ಇವತ್ತು ದೇವರ ವಾಕ್ಯ ಆಲಿಸಲು ಸಾಧ್ಯವಿಲ್ಲ, ಕ್ರೈಸ್ತರಾಗಿ ಜೀವಿಸಲು ಸಾಧ್ಯವಿಲ್ಲ. ನಾವೆಲ್ಲೋ ಹೋಗಿ ಬಿಡ್ತಿದ್ವಿ. ನೀವು ನೋಡಿ, ಗುಲಾಬಿ ಗಿಡ, ಅದನ್ನು ನಾವು ಕಟ್ ಮಾಡ್ತೀವಿ. ಯಾಕೆಂದ್ರೆ ಇನ್ನೊಂದು ಹೊಸ ಚಿಗುರು ಬರಲಿಕ್ಕೆ. ಗುಲಾಬಿ ಗಿಡಕ್ಕೆ ನೋವಾಗುತ್ತೆ. ಕಾಫಿ ತೋಟದಲ್ಲಿರೋರಿಗೆ ಗೊತ್ತು, ಕಾಫಿಯನ್ನು ಸವರಬೇಕು, ನೋವಾಗುತ್ತೆ. ಮತ್ತೆ ಹೊಸ ಚಿಗುರುಗಳು ಬಂದು ಒಳ್ಳೆ ಕಾಫಿ ಆಗುತ್ತೆ. ಕೆಲವು ಸಾರಿ ನಾವು ಮರಗಳನ್ನು ಕಡಿತೀವಿ, ಅಂದ್ರೆ ಸಂಪೂರ್ಣ ಕಡಿಯೋಲ್ಲ, ಅದನ್ನು ಅರ್ಧ ಅಲ್ಲಿಂದ ಮತ್ತೆ ಹೊಸ ಚಿಗುರು ಬರುತ್ತೆ. ಹಾಗೇನೆ ನಮ್ಮ ಜೀವನ ಒಂದು ಮರ ಇದ್ದ ಹಾಗೆ, ಒಂದು ಗುಲಾಬಿ ಗಿಡ ಇದ್ದ ಹಾಗೆ, ಕಾಫಿ ಗಿಡಗಳು ಇದ್ದ ಹಾಗೆ ದೇವರು ನಮ್ಮನ್ನು ಸವರ್ತಾರೆ. ಈ ಯಾತನೆಗಳು ಸವರುವಾಗ ನಾವು ವಿಶ್ವಾಸ ಬಿಡುವುದಲ್ಲ, ವಾಕ್ಯ ಬಿಡುವುದಲ್ಲ, ಸಂಸ್ಕಾರಗಳನ್ನು ಬಿಡುವುದಲ್ಲ, ದೇವರ ಜೊತೆಗೆ ಜೀವಿಸಬೇಕು. ನೋಡಿ, ಸವರದಿದ್ರೆ ಏನಾಗುತ್ತೆ? ನೀವು ಗುಲಾಬಿ ಗಿಡ ಬಿಟ್ಟು ಬಿಡಿ ನೋಡೋಣ, ಅದರಲ್ಲಿ ಹುಚ್ಚು ಗುಲಾಬಿ ಆಗತ್ತೆ. ಕಾಫಿ ಗಿಡ ಬಿಟ್ಟು ಬಿಡಿ ನೋಡೋಣ, ಮರ ಬಿಟ್ಟು ಬಿಡಿ ನೋಡೋಣ, ಅದರಲ್ಲಿ ಏನು ನಮಗೆ ಪ್ರಯೋಜನವಿಲ್ಲ. ಪ್ರಯೋಜನ ಆಗ್ಬೇಕಾದ್ರೆ ಸವರಬೇಕು. ತಂದೆ ತಾಯಿ ಮಕ್ಕಳನ್ನು ತಿತ್ತಾರೆ,
ಕೆಲವು ಸರಿ ಬಾರಿಸ್ತಾರೆ, ಸವರ್ತಾರೆ. ನಮ್ಗೆ ನಮ್ಮ ಹಿರಿಯರಿದ್ದಾರೆ ಇರಬಹುದು, ನಮ್ಗೆ ನಮ್ಮ ಮೇಲ್ವಿಚಾರಕರು, ಅವರಿಗೆ ನಾವು ವಿಧೇಯರಾಗಬೇಕು. ಹಾಗೆ ನಾವು ಧರ್ಮಸಭೆಯಲ್ಲಿ ಅಥವಾ ಧರ್ಮ ಕೇಂದ್ರದಲ್ಲಿ ಗುರುಗಳಿದ್ದಾರೆ, ನಾವೆಲ್ಲರೂ ಪರಸ್ಪರ ಕೆಲವು ಸರಿ ನೋವುಗಳು ಉಂಟಾಗುತ್ತವೆ. ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ರೆ ನಾವು ಜಯವಂತೀವಿ, ನಮಗೆ ಒಳ್ಳೇದಾಗುತ್ತೆ. ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಸವರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ಯೇಸುವಿನ ಮಾತುಗಳು ಬೆಂಕಿ, ಸುತ್ತಿಗೆ. ನಾವು ನೋಡ್ತೀವಿ 23-29 ಜೆರೆಮಿಯ ಪ್ರವಾದಿಯ ಗ್ರಂಥದಲ್ಲಿ, ಇದು ಬೆಂಕಿಗೆ ಸಮಾನ, ಇದು ಸವರುತ್ತೆ ನಮ್ಮನ್ನು. ನೀವು ನನ್ನಲ್ಲಿ ನೆಲೆಗೊಂಡಿರಿ. ನೋಡಿ, 3 ವಿಷಯಗಳು ಯೇಸು ಹೇಳ್ತಾರೆ. ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಅಬೈಡ್ ಇನ್ ಮೀ, ಅಬೈಡ್ ಇನ್ ಮೈ ವರ್ಡ್, ಅಬೈಡ್ ಇನ್ ಮೈ ಲವ್. ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನನ್ನ ಆಜ್ಞೆಗಳನ್ನು ಪಾಲಿಸುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ದೇವರು ಅವರಲ್ಲಿ ನೆಲೆಸಿರುತ್ತಾರೆ. ನಮಗೊಂದು ನೆಲೆ ಬೇಕು. ಸೈತಾನನಿಗೆ ನೆಲೆ ಇಲ್ಲ. ಅದಕ್ಕೆ ಮತ್ತಾಯ ಹೇಳ್ತಾ ಇದ್ದಾನೆ, ಅವನು ಪಾಪ ನಿವೇದನೆ ಮಾಡಿದ ಮೇಲೆ ಎಲ್ಲ ಹುಡುಕಾಡಿ ಓಡಿ ಬರ್ತಾನೆ, ಅವನಿಗೆ ನೆಲೆ ಇಲ್ಲ. ಅವನಿಗೆ ಮತ್ತೆ ಆ ಮನೆಗೆ ವಾಪಸ್ ಬರ್ತಾನೆ, ಗುಡಿಸಿ ಶುದ್ಧವಾಗಿರೋದು ನೋಡ್ತಾನೆ, ಮತ್ತು 7 ದೆವ್ವಗಳನ್ನು ತರ್ತಾನೆ. ನೀವು ಆಲಿಸಿದ್ದೀರಿ ಅಂದ್ರೆ ಅರ್ಥ ಏನು? ಬೈಬಲ್ ಹೇಳ್ತಾ ಇದೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಮಗೂ ಒಂದು ನೆಲೆ ಬೇಕು, ನಮ್ಮ ದೇವರಿಗೂ ನಮ್ಮ ಹೃದಯಗಳು ನೆಲೆ ಬೇಕು. ಆತನಲ್ಲಿ ನೆಲೆಗೊಂಡಾಗ ಮಾತ್ರ ನಮ್ಮ ಕ್ರೈಸ್ತೀಯ ಜೀವನಕ್ಕೆ ಬಾಳಿಗೆ ಬೆಲೆ. ಆದ್ದರಿಂದ ಅವರೇ ನಮ್ಮ ಸ್ಫೂರ್ತಿಯ ಸೆಲೆ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿ, ಅವರು ಪವಿತ್ರಾತ್ಮರನ್ನು ನಮಗೆ ಕೊಡ್ತಾರೆ. ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ, ಕವಲು, ನಾವೆಲ್ಲ ಕವಲು, ಮೂಲ ಬಳ್ಳಿ ಯೇಸು, ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನು ಫಲ ಕೊಡಲಾಗದು. ಹಾಗೆ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಸಮೃದ್ಧಿಯಾಗಿ ಫಲ ಕೊಡುವನು. ಯೇಸುವಿನ ಹತ್ರ ಬಂದಾಗ, ಯೇಸು ಜೊತೆ ಜೀವಿಸುವಾಗ ನಿಜವಾದ ಆನಂದ, ನಿಜವಾದ ಸಮಾಧಾನ, ನಿಜವಾದ ಆಶೀರ್ವಾದ ಈ ಲೋಕ ಕೊಡುವ ಸಮಾಧಾನವಲ್ಲ. ಯೇಸು ಸ್ಥಿರತೆ, ದೃಢತೆ ಬರುತ್ತೆ ನಮಗೆ ವಿಶ್ವಾಸದಲ್ಲಿ. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲಾಗದು. ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಏನು ಮಾಡಲಾಗದು ಫ್ರಾಂಕ್ಲಿ, ನೀನು ಏನು ಮಾಡಲಾಗೋದಿಲ್ಲ. ನಾವು ಅದಕ್ಕಾಗಿ ಒಂದು ಯಾಕೆ ಸೋತು ಹೋಗ್ತೀವಿ? ಇವತ್ತು ಸೋತು ಹೋಗದೆ ನಾವು ವಾಪಸ್ ಬರಬೇಕು ಯೇಸು ಹತ್ರ. ಅದಕ್ಕಾಗಿ ಯೇಸುವನ್ನು ನಾವು ಗಟ್ಟಿ ಹಿಡಿಯಬೇಕು. ಆ ಪುನರುತ್ಥಾನ ಯೇಸುವಿನಲ್ಲಿ ನಾವು ದೃಢವಾಗಿ ಭದ್ರವಾಗಿ ಜೀವಿಸಬೇಕು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಇದು ನಮ್ಮ ತೀರ್ಪಾಗಲು ಸಾಧ್ಯವಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವೂ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ನೋಡಿ, ನಾವು ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ನೀವೇನ್ ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಆತನ ವಾಕ್ಯ ಓದೋಣ, ವಾಕ್ಯದಲ್ಲಿ ನೆಲೆಗೊಳ್ಳೋಣ. ಅದು ಪವಿತ್ರಾತ್ಮರ ಖಡ್ಗವಾಗಿದೆ. ನಾವು ಪ್ರಾರ್ಥಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಡಿ. ದೇವರಲ್ಲಿ ನೆಲೆಯಾಗಿರಿ, ಯೇಸುವಿನಲ್ಲಿ ನೆಲೆಯಾಗಿರಿ, ಯೇಸುವಿನ ಪ್ರೀತಿಯಲ್ಲಿ, ಯೇಸುವಿನ ವಾಕ್ಯದಲ್ಲಿ ನೆಲೆಯಾಗಿರಿ. ನೀವು ನೆಲೆಗೊಂಡಾಗ ಎಲ್ಲ ಅಂಧಕಾರ ಶಕ್ತಿ, ಪಾಪ, ಶಾಪಗಳು ಬಿಟ್ಟು ಸುಟ್ಟು ಬೂದಿಯಾಗು. ನಿನಗೆ ಇವತ್ತು ಸಮೃದ್ಧಿ ಇಲ್ಲವೋ, ಕಷ್ಟದಲ್ಲಿದ್ದೀಯೋ, ಸಾಲ ಸೋಲಿನಲ್ಲಿದ್ದೀಯೋ, ನೋವು ದುಃಖದಲ್ಲಿದ್ದೀಯೋ, ಜೀವನದಲ್ಲಿ ಯಾತನೆ ಅನುಭವಿಸ್ತಾ ಇದ್ದೀಯೋ, ಆಸ್ಪತ್ರೆಯಲ್ಲಿ ಜೀವನ ಮರಣ ಮಧ್ಯೆ ಹೋರಾಡ್ತಾ ಇದ್ದೀಯೋ, ಹಾಸಿಗೆ ಹಿಡಿದಿದ್ದೀಯೋ, ಅಥವಾ ಯಾವುದೇ ರೋಗಗಳಿಂದ ಬಾಧೆಗೆ ಒಳಗಾಗಿ ಆ ಭರವಸೆಯನ್ನು ಕಳೆದುಕೊಂಡಿದೆಯೋ, ಯೇಸು ನಿನಗಾಗಿದ್ದಾರೆ. ಪುನರುತ್ಥಾನ ಯೇಸು ನಿನ್ನೊಳಗಡೆ ಪ್ರವೇಶಿಸ್ತಾ ಇದ್ದಾರೆ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ಯೇಸು, ಸತ್ತ ಲಾಸರನಿಗೆ ಜೀವ ಕೊಟ್ಟ ಯೇಸು, ರಕ್ತಸ್ರಾವ ಸ್ತ್ರೀಯನ್ನು ಸೌಖ್ಯಪಡಿಸಿದ ಯೇಸು, ಗೂನಿ ಬೆನ್ನಿನ ಮಹಿಳೆಯನ್ನು ಸೌಖ್ಯಪಡಿಸಿದ ಯೇಸು, ಜಲೋದರ ರೋಗಿಗೆ ಸೌಖ್ಯ ಕೊಟ್ಟ ಯೇಸು, ಬತ್ತಿದ ಕೈಯುಳ್ಳವನಿಗೆ ಸೌಖ್ಯ ಕೊಟ್ಟ ಯೇಸು, ಯಾಯನ ಮಗಳಿಗೆ ಜೀವದಾನ ಕೊಟ್ಟ ಯೇಸು. ಅದೇ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು, ಸಾಲ ಸೋಲುಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them Lord, anoint them, hail for your glory. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸೌಖ್ಯ, ಯೇಸು ರಕ್ತದಲ್ಲಿ ಬಿಡುಗಡೆ ಘೋಷಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಆತ್ಮೀಯರೇ, ಈ ಸುವಾರ್ತೆಯನ್ನು ಸಾಧ್ಯವಾದಷ್ಟು ಜನರೊಡನೆ ನೀವು ಹಂಚಿಕೊಳ್ಳಿ ಮತ್ತು ಅವರೂ ಕೂಡ ಈ ಸುವಾರ್ತೆಯ ಆಶೀರ್ವಾದವನ್ನು ಪಡೆಯಲಿ. ಆಮೆನ್.